ಫಸ್ಟ್ ನ್ಯೂರೋ ಆಸ್ಪತ್ರೆಯ ಹೊಡೆತಕ್ಕೆ ನಲುಗಿದ ಮಂಗಳೂರು ಅಂದ್ರೆ ಮಂಗಳೂರಿನ ಫಸ್ಟ್ ನ್ಯೂರೋ ಆಸ್ಪತ್ರೆಯಿಂದಾಗಿ ಈ ಸೋಂಕು ಹರಡಿದೆ ಅನ್ನುವಂತಹ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಫಸ್ಟ್ ನ್ಯೂರೋ ಆಸ್ಪತ್ರೆಯ ಹೊಡೆತಕ್ಕೆ ಕಡಲತಡಿ ಮಂಗಳೂರಿನಲ್ಲಿ ಸೋಂಕು ಹೆಚ್ಚಾಗ್ತಾ ಇದೆ. ಒಂದೇ ಕುಟುಂಬದ 3 ಜನರಿಗೆ ಕೊರೋನಾ ಪಾಸಿಟಿವ್ ಪತ್ತೆಯಾಗಿರುವಂತದ್ದು. 2 ಮಹಿಳೆಯರು ಹಾಗೂ ಓರ್ವ ಪುರುಷನಿಗೆ ಸೋಂಕು ದೃಢವಾಗಿರುವಂತದ್ದು. ಮೇ 1ರಂದು ಕೊರೋನಾ ಪತ್ತೆಯಾಗಿದ್ದಂತಹ 69 ವರ್ಷದ ಪೇಷಂಟ್ ನಂಬರ್ 578 ವೃದ್ಧನಿಂದ ಸೋಂಕು ತಗುಲಿರುವಂತದ್ದು. ಆ ವೃದ್ಧನಿಗೆ ಬಂಟ್ವಾಳ ಕಸಬಾದ ಪೇಷಂಟ್ ನಂಬರ್ 390 ಮೃತ ಮಹಿಳೆಯಿಂದ ಸೋಂಕು ತಗುಲಿತ್ತು. ವೃದ್ಧ ಇದೇ ಮಹಿಳೆಯ ಸಂಬಂಧಿಕರು ಹಾಗೂ ನೆವರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಇನ್ನು ವೃದ್ಧನಿಗೆ ಕೊರೋನಾ ವೈರಸ್ ಪಾಸಿಟಿವ್ ಹಿನ್ನೆಲೆ ಆ ಮನೆಯ 8 ಜನರಿಗೆ ಕ್ವಾರಂಟೈನ್ ಮಾಡಲಾಗಿದೆ. ಮಂಗಳೂರಿನ ಫಸ್ಟ್ ನ್ಯೂರೋ ಸಂಪರ್ಕದಿಂದಾಗಿ ಸೋಂಕು ಹೆಚ್ಚಾಗ್ತಾ ಇರುವಂತದ್ದು. ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 17ಕ್ಕೆ ಏರಿಕೆಯಾದಂತಾಗಿದೆ. ಸದ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ 15ಕ್ಕೆ ಏರಿಕೆಯಾಗಿದ್ದು ಈವರೆಗೆ 31 ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿದೆ. ಹಾಗೆಯೇ ಜಿಲ್ಲೆಯಲ್ಲಿ ಕೊರೋನಾದಿಂದ ಮೃತಪಟ್ಟವರ ಸಂಖ್ಯೆ 3 ಅಂತ ಹೇಳಲಾಗಿದೆ. ಈವರೆಗೆ 13 ಜನ ಡಿಸ್ಚಾರ್ಜ್ ಆಗಿದ್ದಾರೆ ಅಂತ ತಿಳಿದು ಬಂದಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ನ್ಯೂಸ್ ಡೆಸ್ಕ್ ಇಂದ ಗೌತಮ್ ಅವರು. ಹಲೋ ಗೌತಮ್. ಫಸ್ಟ್ ನ್ಯೂರೋ ಆಸ್ಪತ್ರೆಯ ಹೊಡೆತಕ್ಕೆ ಕಡಲತಡಿ ಮಂಗಳೂರಿನಲ್ಲಿ ಸೋಂಕು ಹೆಚ್ಚಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಈ ಬಗ್ಗೆ ಏನ್ ಹೇಳ್ತೀರಾ ಗೌತಮ್? ಖಂಡಿತವಾಗ್ಲೂ ಕವಿತಾ, ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು ಕೋವಿಡ್-19ಗೆ ಸಂಬಂಧಪಟ್ಟ ಹಾಗೆ ಪರಿಸ್ಥಿತಿ ಹೇಗಿತ್ತು ಏನು ಅನ್ನುವಂಥದ್ದನ್ನು ನಾವು ಗಮನಿಸಿದ್ರೆ ಒಂದು ಹಂತದಲ್ಲಿ ಅಂದ್ರೆ ಯಾವಾಗ ಏಪ್ರಿಲ್ 19ರವರೆಗೆ ಒಂದು ರೀತಿಯ ಕೇಸ್ ಇತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಆ ಬಳಿಕ ಪತ್ತೆಯಾಗಿರುವಂತಹ ಪ್ರಕರಣಗಳ ಸಂಖ್ಯೆ ಏನಿದೆ ಅದನ್ನ ಗಮನಿಸಿದ್ರೆ ಒಟ್ಟಾರೆಯಾಗಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಪರಿಸ್ಥಿತಿಗೆ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಯಾವಾಗ ಬಂಟ್ವಾಳದಲ್ಲಿ ಅಂದ್ರೆ ಏಪ್ರಿಲ್ 19ರಂದು ಬಂಟ್ವಾಳ ಮೂಲದ ಮಹಿಳೆ ಕೋವಿಡ್ ಆಸ್ಪತ್ರೆಗೆ ದಾಖಲಾಗಿ ಆ ಒಂದು ರಿಪೋರ್ಟ್ ಬರುವ ಮುಂಚೆ ತಾವು ಸತ್ತಾರೋ ಅಲ್ಲಿಂದ ಎಲ್ಲಾ ಪ್ರಕರಣಗಳ ಒಂದು ವಿಚಾರಣೆ ಅದು ಸಂಪೂರ್ಣವಾಗಿ ತಿರುವನ್ನು ಪಡೆದುಕೊಂಡಿರುವಂತದ್ದು. ಆ ಬಳಿಕ ಆಕೆಯ ಒಂದು ಅತ್ತೆ ಏನಿದ್ದಾರೆ ಅಂದ್ರೆ ಅವರ ಸಂಬಂಧಿಕರು ಆ ಒಂದು ಫಸ್ಟ್ ನ್ಯೂರೋ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನ ಪಡಿತಾ ಇದ್ರು. ಸೊ ಆ ಬಳಿಕ ಅವರಿಗೂ ಕೂಡ ಸೋಂಕು ಕಾಣಿಸಿಕೊಂಡಿರುವಂತಹ ವಿಚಾರ ಬಹಿರಂಗ ಆಯಿತು. ಆ ಬಳಿಕ ಏನು ಅವರ ನೆರೆಮನೆಯವರಿಗೂ ಕೂಡ ಅಂದ್ರೆ ಈಗಾಗಲೇ ಮೃತಪಟ್ಟಿರುವಂತಹ ಮೊದಲ ಮಹಿಳೆ ಯಾರಿದ್ದಾರೆ ಅವರ ನೆರೆಮನೆಯ ಮಹಿಳೆಗೂ ಕೂಡ ಸೋಂಕು ಕಾಣಿಸಿಕೊಂಡಿತ್ತು. ಆ ಬಳಿಕ ಅವರು ಕೂಡ ಮೃತಪಟ್ಟಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಆರಂಭದಲ್ಲಿ ಈ ಒಂದು ಸೋಂಕಿನ ಮೂಲದ ಬಗ್ಗೆ ಸಾಕಷ್ಟು ಊಹಾಪೋಹಗಳಿತ್ತು. ಯಾಕಂತ ಹೇಳಿದ್ರೆ ಆರಂಭದಲ್ಲಿ ಮೊದಲ ಬಾರಿಗೆ ಸಾವನ್ನಪ್ಪಿದ ಮಹಿಳೆ ಯಾರಿದ್ದಾರೋ 19 ಆಕೆಯ ಪುತ್ರ ವಿದೇಶಕ್ಕೆ ಹೋಗಿದ್ದು ಫೆಬ್ರವರಿ 13ರಂದು ಆತ ವಾಪಸ್ ಬಂದಿದ್ರು. ಅವರಿಂದ ಸೋಂಕು ಹರಡಿರಬಹುದಾದಂತಹ ಚಾನ್ಸಸ್ ಇದೆ ಎನ್ನುವಂತಹ ಅಭಿಪ್ರಾಯಗಳು ವ್ಯಕ್ತವಾಗಿತ್ತು. ಆದ್ರೆ ಅವರು ಬಂದು ಆಲ್ಮೋಸ್ಟ್ 40 ದಿನಗಳು ಕಳೆದ ಬಳಿಕ ಈ ಒಂದು ಮಹಿಳೆಯಲ್ಲಿ ಸೋಂಕು ಕಾಣಿಸಿಕೊಂಡಿರುವಂತಹ ವಿಚಾರಗಳು ಆ ಒಂದು ಊಹಾಪೋಹಗಳನ್ನ ಅಲ್ಲಗಳೆಯುವಂತಹ ವಿಚಾರವನ್ನ ನಮಗೆ ತಿಳಿಸಿತ್ತು. ಆದ್ರೆ ಹಾಗಿದ್ರೆ ಸೋಂಕು ಬಂದಿದ್ದು ಎಲ್ಲಿಂದ ಅನ್ನುವಂತ ರೀತಿಯಲ್ಲಿ ವ್ಯಾಪಕವಾಗಿ ಪ್ರಶ್ನೆಗಳು ಹುಟ್ಟಿಕೊಂಡಿದ್ವು. ಆ ಬಳಿಕ ಆಸ್ಪತ್ರೆಗೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ಸೋಂಕಿನ ಪ್ರಕರಣಗಳು ಹೆಚ್ಚಾಗ್ತಾ ಹೋಯಿತು. ಏನೋ ಆ ವೃದ್ಧೆ ಆಸ್ಪತ್ರೆಯಲ್ಲಿ ಪಾಠವಾಗಿ ಸಂಬಂಧಪಟ್ಟ ಹಾಗೆ ಚಿಕಿತ್ಸೆಯನ್ನು ಪಡೆದು ಡಿಸ್ಚಾರ್ಜ್ ಆಗೋದ್ರಲ್ಲಿರುವಂತಹ ಮಹಿಳೆ ಕೂಡ ಸೋಂಕಿತರಾದ್ರು. ಅವರು ಕೂಡ ಸಾವನ್ನಪ್ಪಿದ್ರು. ಅದರ ಬಳಿಕ ಅದೇ ಆಸ್ಪತ್ರೆಯಲ್ಲಿ ಸ್ವೀಪರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಂತಹ ಪಾಳೆಮಂಗಳೂರಿನ ಮಹಿಳೆಯರು ಕೂಡ ಸೋಂಕು ಕಾಣಿಸಿಕೊಂಡಿತ್ತು. ಅದರ ಬಳಿಕ ಮಂಗಳೂರಿನ ಶಕ್ತಿನಗರದ ನಿವಾಸಿಗಳಾದಂತಹ ಅಂದ್ರೆ ಅದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಂತಹ ಮಹಿಳೆ ಮತ್ತು ಆಕೆಯ ಒಂದು ಪರಿಚಾರಕಿಗಾಗಿ ಆಸ್ಪತ್ರೆಯಲ್ಲಿ ಉಳಿದುಕೊಳ್ತಾ ಇದ್ದಂತಹ ಆಕೆಯ ಪುತ್ರನನ್ನು ಕೂಡ ಸೋಂಕು ಕಾಣಿಸಿಕೊಂಡಿತ್ತು. ಅದೇ ರೀತಿ ಈಗ ಬೋಳೂರಿಗೆ ಸಂಬಂಧಪಟ್ಟ ಹಾಗೆ ಕೂಡ ಬೋಳೂರಿನ ಮಹಿಳೆ ಕೂಡ ಅಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಅವರಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಆ ಬಳಿಕ ಅವರ ಪತಿ ಸೋಂಕಿಗೆ ತುತ್ತಾಗಿದ್ದಾರೆ. ಅವರ ಅಳಿಯನಲ್ಲಿ ಸೋಂಕು ಕಾಣಿಸಿಕೊಂಡಿರುವಂತದ್ದು ಮತ್ತು 3 ದಿನಗಳ ಹಿಂದೆ ಬಂದಿರುವಂತಹ ವರದಿಯಲ್ಲಿ ಆಕೆಯ ಮಹಿಳೆಯ ಪುತ್ರಿ ಮತ್ತು ಮೊಮ್ಮಗಳು ಕೂಡ ಸೋಂಕಿಗೆ ತುತ್ತಾಗಿರುವಂತಹ ವಿಚಾರಗಳು ಬಹಿರಂಗ ಆಗಿರುವಂತದ್ದು. ಇದೀಗ ಇವತ್ತು ನೋಡಿದ್ರೆ ಇವತ್ತು ಮತ್ತೆ 3 ಪಾಸಿಟಿವ್ ಪ್ರಕರಣಗಳು ಕಂಡು ಬಂದಿದೆ. ಇದು ಬಂಟ್ವಾಳಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಈವರೆಗೆ ಏನೋ ಈಗಾಗಲೇ ಮೃತಪಟ್ಟಿರುವಂತಹ ಮಹಿಳೆಯ ಮತ್ತೊಂದು ನೆರೆಮನೆಯ ವೃದ್ಧ ಮೇ 1ರಂದು ಅವರಿಗೆ ಸೋಂಕು ತಗುಲಿರುವಂತಹ ವಿಚಾರ ದೃಢಪಟ್ಟಿತ್ತು. ಇದೀಗ ಅವರ ಮನೆ ಮಂದಿ ಸೋಂಕಿಗೆ ತುತ್ತಾಗಿದ್ದಾರೆ ಅನ್ನುವಂಥದ್ದು. ಅವರ ಸಹೋದರಿ ಮತ್ತು ಸಹೋದರಿಯ ಮಗ ಈಗ ಸೋಂಕಿಗೆ ತುತ್ತಾಗಿದ್ದಾರೆ. ಒಟ್ಟು 3 ಈಗ ಅಲ್ಲಿ ಸೋಂಕಿಗೆ ತುತ್ತಾಗಿದ್ದಾರೆ ಎನ್ನುವಂತಹ ವಿಚಾರಗಳು. ಈ ನಡುವೆ ಭಟ್ಕಳಕ್ಕೂ ಕೂಡ ಸೋಂಕಿನ ಒಂದು ಮೂಲ ಹಬ್ಬಿದೆ ಅನ್ನುವಂತಹ ವಿಚಾರವನ್ನು ನಾವು ಗಮನಿಸಬಹುದು. ನಿನ್ನೆ ಭಟ್ಕಳದಲ್ಲಿ 12
ಪ್ರಕರಣಗಳು ಪತ್ತೆಯಾಗಿರುವುದು. ಇವತ್ತು ಕೂಡ 7 ಪ್ರಕರಣಗಳು ಕಂಡು ಬಂದಿದೆ. ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸಿದ್ರು ಕೂಡ ಆ ಒಂದು ಕುಟುಂಬ ಏನಿದೆ ಅದು firstneuro ಆಸ್ಪತ್ರೆಗೆ ಬಂದಿತ್ತು. ಮಗುವಿನ ಚಿಕಿತ್ಸೆಗಾಗಿ firstneuroಗಾಗಿ ಬಂದಿದ್ರು. ಅಲ್ಲಿಂದ ಡಿಸ್ಚಾರ್ಜ್ ಆಗಿ ಹೋಗಿದ್ರು ಏಪ್ರಿಲ್ 20ನೇ ತಾರೀಕಿನ ಅನ್ನುವಂತಹ ವಿಚಾರಗಳು. ಆದ್ರೆ ಈ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿಗಳು ಉತ್ತರ ಕನ್ನಡದ ಜಿಲ್ಲಾಡಳಿತಕ್ಕೆ ಲಭಿಸಿರಲಿಲ್ಲ. ಹೀಗಾಗಿ ಅವರನ್ನ ಕ್ವಾರಂಟೈನ್ ಮಾಡೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ ಅನ್ನುವಂತಹ ವಿಚಾರಗಳನ್ನ ಈ ವಿಚಾರಗಳು ಈಗಾಗಲೇ ಬಹಿರಂಗ ಆಗಿರುವಂತದ್ದು. ಅಂದ್ರೆ ಒಟ್ಟಾರೆಯಾಗಿ ನಾವು ಗಮನಿಸಿದ್ರೆ ಎಲ್ಲಾ ಸೋಂಕಿತ ಪ್ರಕರಣಗಳು ಅಥವಾ ಇದೊಂದು ಸೆಕೆಂಡ್ ಫೇಸ್ ನಲ್ಲಿ ಕಂಡು ಬರ್ತಾ ಇರುವಂತಹ ಪ್ರಕರಣಗಳು ಏನಿದಾವೋ ಎಲ್ಲವೂ ಕೂಡ firstneuro ಬೆಟ್ಟು ಮಾಡಿ ತೋರಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿಂದಲೇ ಸೋಂಕು ಹರಡಿರುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದು. ಆದ್ರೆ ನಾವು ಗಮನಿಸಬಹುದು ವ್ಯಾಪಕವಾಗಿ ಆಗ್ರಹಗಳು ವ್ಯಕ್ತವಾಗ್ತಾ ಇದೆ, ಒತ್ತಡಗಳು ಕೇಳಿ ಬರ್ತಾ ಇದೆ. ಸೋಂಕಿನ ಮೂಲ ಯಾವುದು ಅನ್ನುವಂಥದ್ದನ್ನ ಪತ್ತೆ ಹಚ್ಚಬೇಕು ಅನ್ನುವಂಥದ್ದು. ಆದ್ರೆ ಅದನ್ನ ಪತ್ತೆ ಹಚ್ಚುವಂತ ಕೆಲಸಗಳಾಗಿಲ್ಲ. ನಾವು ಗಮನಿಸಿದ ಹಾಗೆ ಈ ಹಿಂದೆ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಮೇ 6ರ ಒಳಗೆ ಸೋಂಕಿನ ಮೂಲ ಯಾವುದು ಅನ್ನುವ ಬಗ್ಗೆ ಒಂದು ಸ್ಪಷ್ಟವಾದ ಚಿತ್ರಣವನ್ನ ಕೊಡಲಾಗುತ್ತೆ. ಅಂದ್ರೆ ಇನ್ನೊಂದು ಹಂತದ ವರದಿ ಬರಬೇಕಾಗಿದೆ. ಅದು ಬರದೆ ನಾವು ಖಚಿತವಾಗಿ ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು. ಆದ್ರೆ ಇದು ಮೇ 6 ಆಗಿದೆ, ಮೇ 8 ಆಗಿದೆ, ಇನ್ನೂ ಕೂಡ ಸೋಂಕಿನ ಮೂಲ ಯಾವುದು ಅನ್ನುವಂಥದ್ದು ಇನ್ನೂ ಕೂಡ ಪತ್ತೆಯಾಗಿಲ್ಲ. ಈ ನಡುವೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೋಟ ಶ್ರೀನಿವಾಸ ಪೂಜಾರಿ ಅವರು ಕೂಡ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಯಾರಿದ್ದಾರೋ ಅವರಿಗೆ ಒಂದು ನಿರ್ದೇಶನವನ್ನ ಕೊಟ್ಟಿದ್ದಾರೆ. ಸೋಂಕಿನ ಮೂಲ ಯಾವುದು ಅನ್ನುವಂಥದ್ದು ಅಂದ್ರೆ ಪ್ರತಿಯೊಂದು ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ಸೋಂಕಿನ ಮೂಲವನ್ನ ಪತ್ತೆ ಹಚ್ಚಬೇಕು ಅನ್ನುವಂತಹ ಒಂದು ನಿರ್ದೇಶನವನ್ನ ಕೊಟ್ಟಿದ್ದಾರೆ. ಆದ್ರೆ ಇನ್ನುವರೆಗೂ ಕೂಡ ಆ ಒಂದು ಸೋಂಕಿನ ಮೂಲ ಪತ್ತೆಯಾಗಿಲ್ಲ ಅನ್ನುವಂತಹ ವಿಚಾರವನ್ನ ನಾವು ಇಲ್ಲಿ ಗಮನಿಸಬಹುದು ಕವಿತಾ. ಸೊ ಹೀಗಾಗಿ ಜನರು ಕೂಡ ಈಗ ಹೇಳ್ತಾ ಇರುವಂತಹ ಮಾತು ಅಥವಾ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗ್ತಾ ಇರುವಂತಹ ಅಭಿಪ್ರಾಯಗಳು ಏನು ಅಂತ ಹೇಳಿದ್ರೆ ಮುಖ್ಯವಾಗಿ ಈ ಒಂದು ಆಸ್ಪತ್ರೆ ಈಗ ಹಾಟ್ಸ್ಪಾಟ್ ಆಗಿದೆಯಾ ಅನ್ನುವಂತಹ ಅನುಮಾನಗಳು, ಅಲ್ಲಿಂದಲೇ ಸೋಂಕು ಹರಡಿರುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ಮಾತುಗಳು ಈಗ ಕೇಳಿ ಬರ್ತಾ ಇರುವುದು. ಎಸ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ ಗೌತಮ್. ಎಸ್, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3 ಮಂದಿಗೆ ಸೋಂಕು ಪತ್ತೆಯಾಗಿರುವಂತಹ ವಿಚಾರವಾಗಿ ಮಾತನಾಡ್ತಾ ಇದ್ವಿ. ನಿನ್ನೆ ಮೊನ್ನೆ ಯಾವುದೇ ರೀತಿಯ ಸೋಂಕು ಪತ್ತೆಯಾಗದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು 3 ಸೋಂಕು ಪತ್ತೆಯಾಗಿರೋದು. firstneuro ಆಸ್ಪತ್ರೆಯ ಏನು ಒಂದು ಸಂಪರ್ಕದಿಂದ ಸೋಂಕು ಹೆಚ್ಚಾಗ್ತಾ ಇರುವಂತದ್ದು. ಒಂದೇ ಕುಟುಂಬದ 3 ಜನರಿಗೆ ಕೊರೋನಾ ಪಾಸಿಟಿವ್ ಪತ್ತೆಯಾಗಿರುವಂತದ್ದು. 2 ಮಹಿಳೆಯರು ಹಾಗೂ ಓರ್ವ ಪುರುಷನಿಗೆ ಸೋಂಕು ದೃಢವಾಗಿದೆ. ಮೇ 1ರಂದು ಕೊರೋನಾ ಪತ್ತೆಯಾಗಿದ್ದಂತಹ ಏನು 69 ವರ್ಷದ ಪೇಷಂಟ್ ನಿಂದಾಗಿ ಈ ಒಂದು ಸೋಂಕು ತಗುಲಿರುವಂತದ್ದು. ಆ ವೃದ್ಧನಿಗೆ ಬಂಟ್ವಾಳ ಕಸಬಾದ ಪೇಷಂಟ್ ನಂಬರ್ 390 ಮೃತ ಮಹಿಳೆಯಿಂದ ಸೋಂಕು ತಗುಲಿತು. ವೃದ್ಧ ಇದೇ ಮಹಿಳೆಯ ಸಂಬಂಧಿಕರಾಗಿದ್ರು, ಹಾಗೆಯೇ ನೆರೆಮನೆಯವರಾಗಿದ್ರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಇನ್ನು ವೃದ್ಧನಿಗೆ ಕೊರೋನಾ ವೈರಸ್ ಪಾಸಿಟಿವ್ ಹಿನ್ನೆಲೆಯಲ್ಲಿ ಆ ಮನೆಯ 8 ಜನರಿಗೆ ಕ್ವಾರಂಟೈನ್ ಮಾಡಲಾಗಿರುವಂತದ್ದು. ಮಂಗಳೂರಿನ firstneuro ಸಂಪರ್ಕದಿಂದಾಗಿ ಈ ಒಂದು ಸೋಂಕು ಹೆಚ್ಚಾಗಿರುವಂತದ್ದು. ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ ಇದೀಗ 17ಕ್ಕೆ ಏರಿಕೆಯಾದಂತಾಗಿದೆ. ಸದ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ 15ಕ್ಕೆ ಏರಿಕೆಯಾಗಿರುವಂತದ್ದು. ಈವರೆಗೆ ಕೊರೋನಾದಿಂದ ಮೃತಪಟ್ಟವರ ಸಂಖ್ಯೆ 3. ಈವರೆಗೆ 13 ಜನ ಡಿಸ್ಚಾರ್ಜ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಏನು firstneuro ಆಸ್ಪತ್ರೆಯ ಸಂಪರ್ಕದಿಂದಲೇ ಈ ಬಂಟ್ವಾಳದ 3 ಕೂಡ ಸೋಂಕು ಪತ್ತೆಯಾಗಿರುವಂತದ್ದು.